ಬಂಧುಗಳೇ, ವೇದಿಕೆಯಲ್ಲಿರುವ ನನ್ನ ಪಕ್ಷದ ನಾಯಕರುಗಳೇ, ಮಾನ್ಯ ಶಾಸಕ ಹರೀಶ್ ಪೂಂಜಾರ್ ಅವರು ನನ್ನನ್ನು ಆಣೆ ಪ್ರಮಾಣಕ್ಕೆ ಕರೆದಿದ್ದರು. ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಬರಲಿಕ್ಕೆ ರೆಡಿ ಅಂತ ಹೇಳುವಂಥ ಮಾತನ್ನು ನಿಮ್ಮ ಮುಖೇನ ನಾನು ಅವರಿಗೆ ತಲುಪಿಸಿದ್ದೇನೆ, ಪತ್ರಕರ್ತರ ಮುಖೇನ. ಪತ್ರಕರ್ತರಿಗೂ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೆ, ನೆನಪಿಗೆ ಗೊತ್ತಿಲ್ಲ. ನೀವು ಮಾನ್ಯ ಪೂಂಜಾರನ್ನು ಸಂಪರ್ಕ ಮಾಡಿ ನಾನು ಎಲ್ಲಿಗೆ ಬರಬೇಕು ಹೇಳುವಂಥದ್ದನ್ನು, ಯಾವ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವಂಥದ್ದನ್ನು ತಾವು ತಿಳಿಸ್ಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡಿದ್ದೆ. ನಿಮ್ಮಿಂದಲೂ ಯಾವುದೇ ಉತ್ತರ ನನಗೆ ಬಂದಿಲ್ಲ. ದಯವಿಟ್ಟು ನಾನು ನಿಮ್ಮಲ್ಲಿ ಪುನೊಮ್ಮೆ ವಿನಂತಿಯನ್ನು ಮಾಡ್ತೇನೆ, ಪೂಂಜಾರಲ್ಲಿ ವಿಚಾರಿಸಿ ಯಾವ ದಿವಸ ಯಾವ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವಂಥ ವಿಚಾರವನ್ನು ನನಗೆ ತಿಳಿಸ್ಬೇಕು ಅಂತ ಹೇಳುವಂಥ ವಿನಂತಿ ಈ ಸಂದರ್ಭ ನಾನು ಮಾಡ್ತಾ ಇದ್ದೇನೆ. ನಾನು ವಿನಂತಿ ಮಾಡಿದ್ದನ್ನು ಹೇಳಿದ್ದು, ನಾನು ಕೇಳಿದ್ದೇನೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಬಸ್ ತಂಗುದಾಣ ದೀಪಾವಳಿ ದಿವಸ ಹಬ್ಬ ಪ್ರಯುಕ್ತ ನಡೆದ ಕಾರ್ಯಕ್ರಮ ಬೆಳ್ತಂಗಡಿ ನಗರದಲ್ಲಿ ಇದೊಂದು ಬ್ಯಾನರಿಗೆಲ್ಲ ಕೇಳಿದ್ದೇನೆ. ಮತ್ತು ನೀವು ನಗರ ಪಂಚಾಯತ್ನಿಂದ ಅನುಮತಿಯನ್ನು ಕೊಟ್ಟಿದ್ದೀರೋ, ಆದರೆ ಒಂದು ಕಡೆಯಲ್ಲಿ ನಮ್ಮ ಚೀಫ್ ಆಫೀಸರು ನುಣುಚಿಕೊಳ್ಳುವಂಥ ಕೆಲಸ ಮಾಡಿ, ನಾನು ಅನುಮತಿಯನ್ನು ಕೊಟ್ಟಿಲ್ಲ, ಮತ್ತೆ ನಾನು NOC ಕೊಟ್ಟಿದ್ದೆ. NOC ಅಂತ ಹೇಳಿದರೆ ಏನು? ಪತ್ರಕರ್ತ ಬಂಧುಗಳು ಹೇಳಬೇಕು, NOC ಅಂದರೆ ಏನು? ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಅದು ಪರವಾನಗಿ ಅಲ್ವಾ? ನಾನು ಕೇಳಿದೆ, ಇದಕ್ಕೆ ಬೇರೆ ಅರ್ಥ ಬರ್ತದ? ಅದು ಪರವಾನಗಿ, ನಾನು ಪರವಾನಗಿ ಕೊಡಲಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಅದರ ಒಟ್ಟಿಗೆ ನಾನು ಕೇಳಿದ್ದೆ, ತಂಗುದಾಣದಲ್ಲಿ ದಿವಸದ ಹಬ್ಬ, ಈ ಕಚೇರಿಗೆ ದೋಸೆ ಹಬ್ಬ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಬ್ಯಾನರ್ ಯಾವುದೇ ಅರ್ಜಿ ಬಂದಿಲ್ಲ. ಇಲ್ಲಿ ಸುಮಾರು ಒಂದು 25-30ಕ್ಕೂ ಹೆಚ್ಚು ಬ್ಯಾನರ್ಗಳನ್ನು ಹಾಕಿದ್ದು. ಬ್ಯಾನರ್ಗೆ ಯಾವುದೇ ಒಂದು ಅರ್ಜಿ ಬಂದಿಲ್ಲ, ಬ್ಯಾನರ್ಗೆ ಯಾವುದೇ ಹಣ ಪಾವತಿ ಆಗಿಲ್ಲ. ಹಾಗಾದ್ರೆ ಇದೇನು? ನಗರ ಪಂಚಾಯತಿಯನ್ನು ಮಲಗಿದ? ನಗರ ಪಂಚಾಯತ್ನ ಮುಖ್ಯಾಧಿಕಾರಿಯ ಕರ್ತವ್ಯ ಏನು? ಅವ್ರು ಏನು ಮಾಡಬೇಕಿತ್ತು? ಯಾರು ಅವರಿಗೆ ಪರವಾನಗಿಗೆ ಬಂದಿದ್ದಾರೆ, NOC ಕೊಟ್ಟಿದ್ದಾರೆ, ಅವರ ಮೇಲೆ ಕೇಸ್ ಹಾಕಬೇಕಿತ್ತು. ಇಲ್ಲಿ ಎಲ್ಲ ವಿಚಾರದಲ್ಲಿ ಪೂಂಜರು ನಾನೇ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಿದ್ರು. ನಾನು 3 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೇನೆ, ಇದು 4ನೇ ವರ್ಷ ನಾನು ದೋಸೆ ಹಬ್ಬ ಮಾಡುವಂಥದ್ದು. ಸತತವಾಗಿ ಈ 4 ವರ್ಷಗಳಲ್ಲಿ ನಾನು KEB ಅವರ ಅನುಮತಿಯನ್ನು ಪಡೆದಿದ್ದೇನೆ. ಅವರಿಗೆ ನಾನು ಹಣ ಮುಂಗಡವಾಗಿ ಪಾವತಿ ಮಾಡಿದ್ದೇನೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದ್ದೆ. ಇಲ್ಲಿ ನಾನು KEBಗೆ ಪತ್ರ ಬರೆದೆ, ಅವರು ಹಣ ಪಾವತಿ ಮಾಡಿದ್ದಾರೆ. ಅಲ್ಲಿಂದ ಉತ್ತರ ಬರ್ತದೆ, 2023ರಲ್ಲಿ ಮಾತ್ರ 16,000 ಚಿಲ್ಲರೆ ರೂಪಾಯಿ ಪಾವತಿ ಮಾಡಿದ್ದಾರೆ. ಅದರ ಹಿಂದೆ 2021ರಲ್ಲಿ 3,049 ರೂಪಾಯಿ ಪಾವತಿ ಮಾಡಿದ್ದಾರೆ. 2022ರಲ್ಲಿ ಪಾವತಿ ಇಲ್ಲ, ಅನುಮತಿ ಇಲ್ಲ. 2020ರಲ್ಲಿ 20, 21, 22, 20ರಲ್ಲಿ ಕೂಡ ಅರ್ಜಿ ಇಲ್ಲ, ಪಾವತಿ ಇಲ್ಲ. ಬೇರೆಲ್ರಿಗೂ ಕಾನೂನ. ಈಗ ನಗರ ಪಂಚಾಯತ್ನಲ್ಲಿ ಇಷ್ಟು ಜನ
ಸುಮಾರು 7,000ಕ್ಕೂ ಜನ. ಆ ಕೆಲಸವನ್ನು ನಮ್ಮ ನಗರ ಪಂಚಾಯತ್ನ ಮುಖ್ಯ ಅಧಿಕಾರಿ ಚೀಫ್ ಆಫೀಸರ್ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ ಯಾಕೆ? ಶಾಸಕ ಪೂಂಜಾರ ಹೆದರಿಕೆನಾ? ಅಲ್ಲ, ಇನ್ನೂ ಭ್ರಮೆಯಲ್ಲಿದ್ದಾರೆ ಅವರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಉಂಟು ಅಂತ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳುವಂಥ ಭಾವನೆ ಅವರಿಗೆ ಬರಲಿಲ್ವಾ ಮುಖ್ಯ ಅಧಿಕಾರಿಗೆ? ನಾನು ತಿಳ್ಕೊಂಡ ಪ್ರಕಾರ ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ ಅಧಿಕಾರಿಗಳು ಬಿಜೆಪಿ ಸರ್ಕಾರದ ಗುಂಗಿನಲ್ಲೇ ಇದ್ದಾರೆ. ಅದೇ ರೀತಿ ಹೊಯ್ಗೆ ಕಳ್ಳರಿಗೆ, ಮರಗಳ್ಳರಿಗೆ ಎಲ್ರಿಗೂ ಸಹಕಾರ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಭಾವನೆ ನನಗೆ ಕಾಣ್ತಾ ಉಂಟು. ಆ ರೀತಿ ನಗರ ಪಂಚಾಯತ್ನವರಿಗೆ ಬರ್ಕೊಟ್ಟಿದ್ದಾರೆ, ನನಗೆ ಹಣ ಪಾವತಿಸಿಲ್ಲ, ಯಾವುದೇ ಅರ್ಜಿಯನ್ನು ಹಾಕಿದ ಅನುಮತಿ ಪಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಬರೀತಾರೆ, ಪತ್ರ ಹಾಗೂ ದಿನಾಂಕ 8/10 ನಿರಾಕ್ಷೇಪಣ ಪತ್ರ ಕಚೇರಿಯಲ್ಲಿ ನೀಡಲಾಗಿದೆ. ಪ್ರತಿಯನ್ನು ಲಗತ್ತಿಸಿದ್ದೇನೆ. ಕಚೇರಿಯಿಂದ ಯಾವುದೇ ಅನುಮತಿ ನೀಡಿರುವುದಿಲ್ಲ. ಪುನಃ ಅಲ್ಲಿ NOC ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಕಚೇರಿಯಿಂದ ಯಾವುದೇ ಅನುಮತಿ ನಿರಾಕ್ಷೇಪಣಾ ಪತ್ರ ನೀಡಿರುವುದಿಲ್ಲ ಅಂತ ಈ ಮೂಲಕ ತಿಳಿಸಲಾಗಿದೆ. ಇದು ಇವ್ರದ್ದು, ಯಾರ್ದು? ಚೀಫ್ ಆಫೀಸರ್. ನೋಡಿ, ಇಲ್ಲಿ ಬರೀತಾರೆ, 13/11/23 ಸೋಮವಾರದಂದು ದೋಸೆ ಹಬ್ಬ ಮತ್ತು ಗೋಪೂಜಾ ಉತ್ಸವ ಕಾರ್ಯಕ್ರಮ ನಡೆಸಲು ನಿರಾಕ್ಷೇಪಣಾ ಪತ್ರ ನೀಡಲಾಗಿದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಇನ್ನೊಂದು ಕಡೆ ಬರೀತಾರೆ, ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಅರ್ಜಿಯಲ್ಲಿ ದಿನಾಂಕ 24/10/2022 ಸೋಮವಾರ ಬೆಳಿಗ್ಗೆ 8:30ರಿಂದ ರಾತ್ರಿ 10ರವರೆಗೆ ನಡೆಯುವ ದೋಸೆ ಹಬ್ಬ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಅನುಮತಿ ಕೋರಿರುತ್ತೀರಿ. ಯಾವ ಇದು 22? ಇದನ್ನು ಯಾಕೆ ಕೊಟ್ಟಿದ್ದಾರೆ ಅವರು? ಅದರಂತೆ ಈ ಕೆಳಗಿನ ಷರತ್ತುಗಳೊಂದಿಗೆ ದಿನಾಂಕ 24/10/22 ಸೋಮವಾರ ಇದ್ಯಾಕೆ ಕೊಟ್ಟಿದ್ದಾರೆ ಇವರು? ನೋಡಿ, ಅನುಮತಿಯನ್ನು ನೀಡಲಾಗಿದೆ. ಅಲ್ಲ, ಅದನ್ನು ಯಾಕೆ ಕೊಟ್ಟಿದ್ದಾರೆ? ನೋಡಿ, ಅದರಂತೆ ನಾವು KSRTC ಅವರಿಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಅಂತ ಕೇಳಿ ಬರ್ತಿದ್ದೀವಿ. ಕರ್ನಾಟಕದಿಂದ ಯಾವುದೇ ತರಹ ಅನುಮತಿಯನ್ನು ನೀಡಿರುವುದಿಲ್ಲ ಎಂಬ ಮಾಹಿತಿಯನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ನನಗೆ ಕೊಟ್ಟ ಹಿಂಬರ. ಇದೆಲ್ಲವೂ ನಿಮಗೆ ನಾನು ಕೊಟ್ಟಿದ್ದೇನೆ, ಅದನ್ನು ಪರಿಶೀಲನೆ ಮಾಡಿ. ದೋಸೆ ಹಬ್ಬದ ಲೈಟಿಂಗ್ ವಿಚಾರ ನನಗೆ ಅನೇಕ ಜನ ಬಂದು ದೂರಿದ್ದರು. ಕಬ್ಬಿಣದ ರಾಡನ್ನು ಕಂಬ ಹಾಕಿದ್ದಾರೆ, ಪ್ರತಿ ಕಂಬದ ಹತ್ತಿರನೇ ಹಾಕಿದ್ದಾರೆ. ಅದು ಕೂಡ ಕೆಲವು ಕಡೆ ಆ ಕಂಬ ವೈರ್ ಬಿದ್ದ ಮೇಲ್ಭಾಗದಲ್ಲಿ ಉಂಟು. ಭಾರಿ ಅಪಾಯದ ಸಂಕೇತ. ನಾನು ಅದನ್ನು ಬಂಟ್ವಾಳ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಫೋನ್ ಮಾಡಿ ಕೇಳಿದೆ, ಇದು ಈ ರೀತಿ ನೀವು ಕಬ್ಬಿಣದ ಕಂಬ ಹಾಕಿ ಇದು ಮಾಡಿದ್ದೀರಿ. ಕಳೆದ ವರ್ಷ ನನ್ನ ಆಫೀಸ್ನ ಎದುರುಗಡೆ ಪೂಂಜಾರ ಫ್ಲೆಕ್ಸ್ ಆಗಲಿಕ್ಕೆ ಒಬ್ಬ ಕಬ್ಬಿಣದ ರಾಡನ್ನು ಹಿಡ್ಕೊಂಡು ಹೋಗಿ ಶಾಕ್ ಹಾಕಿ ಹೊಡೆದು ಒಬ್ಬರು ತೀರಿಕೊಂಡು. ಅದು ಪೂಂಜಾರ ಒಂದು ಫ್ಲೆಕ್ಸಿಗೆ ಆ ಯುವಕನ ಪ್ರಾಣ ಹೋಯಿತು. ಪೂಂಜನ ಫ್ಲೆಕ್ಸ್ ಆಗಲಿಕ್ಕೆ 3 ವರ್ಷದ ಹಿಂದೆ ಕೃಷ್ಣಾಷ್ಟಮಿ ಸಂದರ್ಭ ಇಂಥದ್ದೇ ಗೋವಿಂದ ಅಂತ ಒಬ್ಬ ಗೋವಿಂದ ಅದ, ಡಾಮರ್ ಮಾರ್ಗಕ್ಕೆ ಬಿದ್ದ ಗೋವಿಂದ. ಅದನ್ನೇ ಎಲ್ಲಿಯಾದರೂ ಮಣ್ಣು ಪ್ರದೇಶದಲ್ಲಿ, ಡಾಮರ್ ಕಲ್ಲು ಪ್ರದೇಶ ಅಲ್ಲದಲ್ಲಿ ಮಾಡ್ತಿದ್ರೆ ಆ ಯುವಕನ ಪ್ರಾಣ ಉಳಿತು. ಈಗಾಗಲೇ 2 ಪ್ರಾಣ ಹೋಗಿದೆ.
ಅದರಲ್ಲೂ ಏನು ಆ್ಯಕ್ಷನ್ ಇಲ್ಲ. ಯಾರು ಮಾಡಿದ್ದದನ್ನು? ಶಾಸಕ ಪುಂಜ ಮಾಡಿದ್ದು. ಗೋವಿಂದನನ್ನು ಮಾಡಿದ್ದು ಶಾಸಕ ಪುಂಜ. ಆ ಪುಂಜನ ಫ್ಲೆಕ್ಸ್ ಹಾಕಲಿಕ್ಕೆ ಆ ಪಾಪ ಕಬ್ಬಿಣದ ರಾಡನ್ನು ಅವು 2 ಪ್ರಾಣವಿತ್ತು. ಪುಂಜನ ಮೇಲೆ ಕೇಸ್ ಹಾಕಿದ್ದಾರೆ. ಆಗ ಅಲ್ಲಿ ಅವರ ಸರ್ಕಾರ ಇತ್ತು, ಕೇಸು ಇಲ್ಲ, ಯಾವುದೂ ಇಲ್ಲ, ಈ ರೀತಿ ನಡೆದು ಹೋಗಿದೆ ಅಂತ ಒಂದು ಮಾತನ್ನು ಹೇಳ್ತೇನೆ. ಈಗ ಮೊನ್ನೆ ಈ ಇದರಲ್ಲಿ ನನಗೆ ಆಣೆ ಪ್ರಮಾಣಕ್ಕೆ ಕರೆಯೋದು ಬಿಟ್ಟು ದೋಸೆ ಹಬ್ಬದ ಲೈಟಿಂಗ್ನ ಬಗ್ಗೆ ಪೇಪರ್ನಲ್ಲಿ ಕೊಟ್ಟು, ನಾನು ಡಿಪಾರ್ಟ್ಮೆಂಟ್ನವರ ಗಮನಕ್ಕೆ ಏನು ತಂದಿದ್ದೇನೆ ಅಂತ ಹೇಳಿದರೆ, ಯಾವುದೇ ಕಾರ್ಯಕ್ರಮ ಆಗೋದಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ್ದು ಕಾರ್ಯಕ್ರಮ ಮಾಡಬೇಕು. ಅದು ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ಯಾರೂ ಕೂಡ ಅನುಮತಿಯನ್ನು ಕೊಡಬೇಕು. ಅಲ್ಲಿ ಬಸ್ನಿಂದ ಇಳಿಯುವವರು ತಂಗುದಾಣಕ್ಕೆ ಬರ್ತಾರೆ, ತಂಗುದಾಣದಲ್ಲಿ ಇದ್ದವರು ಬಸ್ಗೆ ಹತ್ತಾರೆ. ಇದನ್ನೆಲ್ಲ ಅಡಚಣೆ ಮಾಡಿ ಇಡೀ ಬಸ್ ಸ್ಟ್ಯಾಂಡ್ನಲ್ಲಿ, ಅರ್ಧಾಂಶ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಚಪ್ರ ಹಾಕಿ ಉಳಿದ ಜಾಗದಲ್ಲಿ ಬಸ್ಗಳನ್ನು ನಿಲ್ಲದ ಹಾಗೆ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡುವಂಥದ್ದು ಸರಿಯಲ್ಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಮಾತಾಡಿದ್ದೇನೆ. ಇದಕ್ಕಾಗಿ ನಾನು KSRTCಗೆ ಬರುತ್ತೆ, ಪೊಲೀಸಿಗೆ ಬರುತ್ತೆ, ನಗರ ಪಂಚಾಯತಿಗೆ ಬರುತ್ತೆ, ಮೆಸ್ಕಾಮಿಗೆ ಬರುತ್ತೆ. ತಹಶೀಲ್ದಾರಿಗೆ ಮಾತ್ರ ನಾನು ಬರೀಲಿಲ್ಲ. ಅವರು ತಾಲೂಕು ಮ್ಯಾಜಿಸ್ಟ್ರೇಟ್ ಎಂಥ ಮ್ಯಾಜಿಸ್ಟ್ರೇಟ್ ನಮ್ಗೆ ಗೊತ್ತಿಲ್ಲ, ಅವರಿಗೆ ಆ ಮ್ಯಾಜಿಸ್ಟ್ರೇಟ್ ಗಿರಿಯೇ ಗೊತ್ತಿಲ್ಲ. ಅದರಿಂದ ಅವರಿಗೆ ಯಾಕೆ ನಾನು ಬರಿಬೇಕು, ಅವ್ರಿಗೆ ಬರೆಯೋದಿಲ್ಲ ಅಂತೇಳಿ ಒಂದು ತೀರ್ಮಾನ ಮಾಡಿದೆ. ಹಾಗೆ ಹಿಂದಿನ ಯಾರ್ಯಾರ ಬಗ್ಗೆ ಹೇಳುವಂಥದ್ದು, ನಾನು ಸುರೇಶ್ ಕುಮಾರ್ ಅಂತ ಒಬ್ಬ ತಹಶೀಲ್ದಾರ್ ಇದ್ದರು, ಗೊತ್ತೇ ಅಲ್ಲ ದೇವೇರಿಗೆ. ಅವರಿಗೆ ಸ್ವಲ್ಪ ನೇರ ಯೋಚನೆ ಮಾಡೋದಿಲ್ಲ, ಅವರು ಓರೆ ಯೋಚನೆ ಮಾಡೋದು, ಸೈಡ್ ಬಿಸ್ನೆಸ್ ಇದೆ ಅವರಿಗೆ. ಅದು ಏನಂತ ನಾನು ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಅಂಥವ್ರಿಗೆ ನಾನು ಬರ್ಕೊಂಡಿಲ್ಲ, ನನಗೆ ಗೌರವಕ್ಕೆ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಬರ್ಕೊಂಡಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ದೋಸ್ ಹಬ್ಬಕ್ಕೆ ಈಗಾಗಲೇ ಪೂಂಜರ ದರ್ಬಾರ್ನಿಂದ 2 ಜೀವ ಹೋಗಿದೆ. ಕೃಷ್ಣಾಷ್ಟಮಿ ಸಂದರ್ಭ ಗೋವಿಂದ ಅಂತೇಳಿ ಒಬ್ಬ ಗೋವಿಂದ ಆಗಿದ್ದಾನೆ. ಬಸ್ ಸ್ಟ್ಯಾಂಡ್ನಲ್ಲಿ ಫ್ಲೆಕ್ಸ್ ಹಾಕುವ ಸಂದರ್ಭದಲ್ಲಿ ಇನ್ನೊಬ್ಬ ಗೋವಿಂದ ಆಗಿದ್ದಾನೆ. ಇಬ್ಬರು ಗೋವಿಂದ ಆಗಿದ್ದಾರೆ. ನನ್ನ ಕಚೇರಿಯ ಮುಂಭಾಗದಲ್ಲಿ ಕಳೆದ ವರ್ಷ ಆಯಿತು, ಪೂಂಜರ ಫ್ಲೆಕ್ಸ್ ಹಾಕುವ ಸಂದರ್ಭದಲ್ಲಿ ಅವ ಕಬ್ಬಿಣದ ರಾಡ್ ಅಂತಿದ್ದು ಶಾಪ್ ಹೊರಟು ತಿರುಗು. ಈ ಅಧಿಕಾರದ ಅಮಲಿನಲ್ಲಿ ಶಾಸಕರು ಏನೆಲ್ಲ ಮಾಡ್ತಾರೆ. ವರ್ಷ BJP ಪಕ್ಷದ ವತಿಯಿಂದ ದೋಸೆ ಹಬ್ಬ ನಾನು ಮಾಡ್ತೀನಿ. ಈ ವರ್ಷವೂ ಮಾಡಿದ್ದೇನೆ. ಮುಂದಿನ ವರ್ಷ 5ನೇ ವರ್ಷದ ದೋಸೆ ಹಬ್ಬ ಭಾರಿ ವಿಜೃಂಭಣೆಯಿಂದ ಮಾಡ್ತೇನೆ ಹೇಳ್ತಾರೆ. ಹಾಗಾದರೆ ಇಲ್ಲಿ ಸರ್ಕಾರದ ಯಾವುದೇ ಇಲಾಖೆಗಳು ಎಲ್ಲ ಕಣ್ಣು ಮುಚ್ಚಿ ಕೂತಿವೆ. ಇಲ್ಲಿ ಕೇಳುವಂಥ ಇಲಾಖೆಗಳೇ ಇಲ್ಲ. ಇದರ ಬಗ್ಗೆ ನಾನು ಇನ್ನು ಸರ್ಕಾರಕ್ಕೆ ಬರೀಬೇಕು ಅಂತ ಹೇಳುವಂಥ ತೀರ್ಮಾನ ನಾನು ಮಾಡಿದ್ದೇನೆ. ತನಿಖೆ ಮಾಡಿಸ್ಬೇಕು. ಯಾಕಂತ ಹೇಳಿದರೆ ಈ ಇಲಾಖೆಯಲ್ಲಿ ಅಧಿಕಾರಿಗಳು ಇದ್ದಾರಾ ಇಲ್ಲೋ ಅಂತ ನೋಡಬೇಕು. ಕೆಲವು ಅಧಿಕಾರಿಗಳು ಬರ್ಕೊಂಡಿದ್ದಾರೆ, ನನಗೆ ಅರ್ಜಿಯೇ ಬಂದಿಲ್ಲ, ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಿರುವಾಗ ಶಾಸಕ ಪೂಂಜನಿಗೊಂದು ಕಾನೂನು, ವಸಂತ ಬಂಗೇರಿಗೊಂದು ಕಾನೂನು, ಪೊಲೀಸ್ ಇಲಾಖೆ ಆಗಲಿ, ಮೆಸ್ಕಾಂ ಆಗಲಿ, ಅದನ್ನೆಲ್ಲ ಅವ್ರು ನೋಡ್ಕೊಳ್ಬೇಕಿತ್ತು. ಪೂಂಜರು ಸಾರ್ವಜನಿಕವಾಗಿ ಮಾತಾಡ್ತಾರೆ ಬಸ್ ಸ್ಟ್ಯಾಂಡ್ನಲ್ಲಿ. ವಸಂತ ಬಂಗೇರವರು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ನಾನು ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇನೆ, ಕಳೆದ 3 ವರ್ಷಗಳಿಂದ ಮಾಡಿದ್ದೇನೆ. ಮೆಸ್ಕಾಂಗೆ ಎಲ್ಲ ಇಲಾಖೆಗಳಿಂದ ನಾನು ಅನುಮತಿಯನ್ನು ಪಡೆದು ಮೆಸ್ಕಾಂಗೆ ಅಡ್ವಾನ್ಸ್ ಆಗಿನ ಹಣವನ್ನು ಪಾವತಿ ಮಾಡಿ ಆ ಮೂಲಕ ನಾನು ಈ ಕಾರ್ಯಕ್ರಮಕ್ಕೆ ಲೈಟಿಂಗ್ನ ಏರ್ಪಾಡನ್ನು ಮಾಡಿದ್ದೇನೆ. ವಸಂತ ಬಂಗೇರಿಗೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಮುಂದಿನ ವರ್ಷ 5ನೇ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಬಸ್ ಸ್ಟ್ಯಾಂಡ್ನಲ್ಲೇ ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ.
ನಾನು ಈ ವಿಚಾರದಲ್ಲಿ ಈಗ ಬೆಳ್ತಂಗಡಿ AW ಅವರು ಪುತ್ತೂರಿಗೆ ವರ್ಗಾವಣೆ ಆಗಿ ಹೋಗಿದ್ದಾರೆ. ಈಗ ಇಲ್ಲಿ ಚಾರ್ಜಿನಲ್ಲಿ ಅವರು ಧರ್ಮಸ್ಥಳ AW. ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದೆ, ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ. ಇಲ್ಲ, ನಾನು ಹೋಗಿ ನೋಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದೆ, ನಾನು ಕೂಡಲೇ ಬಂದು ತನಿಖೆ ಮಾಡ್ತೀನಿ. ನಾನು ಅವ್ರಿಗೆ ಹೇಳುವಾಗ ಹೇಳಿದೆ, ಅವರೆಲ್ಲ ಕಂಬ ಹಾಕಿ 2 ದಿವಸ ಆಯಿತು. ಕಬ್ಬಿಣದ ಕಂಬ ಹಾಕಿದ್ದಾರೆ, ಎಲ್ಲ ಗೊಂಚಲೆಲ್ಲ ಇಳಿದಿದೆ. ಯಾವುದು ಲೈಟ್ ಕಂಬಕ್ಕೆ, KEBಯ ಕಂಬಕ್ಕೆ ಗೊಂಚಲು ಇಳಿಸಿದ್ದಾರೆ. ಮಿನಿಯೇಚರ್ ಉಂಟು, ಬಲ್ಬ್ ಉಂಟು, ಎಲ್ಲ ಉಂಟು. ನೇರ ಕಂಬದಿಂದ ಕನೆಕ್ಷನ್ ತಗೊಂಡಿದ್ದಾರೆ, ಕಂಬದಿಂದ ನೇರ ಕನೆಕ್ಷನ್ ತಗೊಂಡಿದ್ದಾರೆ. ಇದನ್ನು ಹೇಳಿದ ನಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಬಂದು ತನಿಖೆ ಮಾಡಲಿಕ್ಕೆ ಶುರು ಮಾಡಿದರು. ಅವರಿಗೆ ನೋಟಿಸ್ ಕೊಟ್ಟರು. ಆ ನೋಟಿಸ್ನ ಕಾಪಿ ನನ್ನ ಹತ್ರ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೇನೆ ನಿಮಗೆ. KEB ಅವರು ಕೊಟ್ಟ ನೋಟಿಸ್ನ ಕಾಪಿ ಇರ್ತೀನಿ ಮತ್ತು ನೋಡಿ. ಆ ನೋಟಿಸ್ನಲ್ಲಿ ಸ್ಪಷ್ಟವಾದ ವಿಚಾರವನ್ನು ಅವರು ಬರೆದಿದ್ದಾರೆ. ಆದರೆ ನನಗೆ ಪೂಂಜೆ ಹೇಳುವಂಥದ್ದು, ನಾನು ದೋಸೆ ಹಬ್ಬ ಮಾಡಬಾರ್ದು, ಹಿಂದೂಗಳ ಹಬ್ಬ ಇದು, ಹಿಂದೂಗಳ ನಾನು ವಿರೋಧಿ ಹೇಳುವಂಥ ಒಂದು ಭಾವನೆಯನ್ನು ಹುಟ್ಟಿಸ್ಬೇಕು ಹೇಳುವಂಥದ್ದು ಅವರು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ನಾನು ನಿಮ್ಮಲ್ಲಿ ಪ್ರಸ್ತಾಪವನ್ನು ಮಾಡುವಂಥದ್ದು, ನಾನು ಹಿಂದೂ ವಿರೋಧಿ ಧೋರಣೆಯನ್ನು ನಾನು ಅನುಸರಿಸಲಿಲ್ಲ. ಪೂಂಜರು ಮಾಡಿದ್ದ ವಿರೋಧವನ್ನು, ಅವರು ಮಾಡಿದ ಅನ್ಯಾಯವನ್ನು ನಾನು ಇಲಾಖೆಗೆ ತೋರಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಈಗ ಈ ವರ್ಷ ನಾನು ಅಷ್ಟು ಕೇಳಿದ ನಂತರ 16,000 ಚಿಲ್ಲರೆ ರೂಪಾಯಿ ಹರೀಶ್ ಪೂಂಜಾ ಅವರ ಪಕ್ಷದವರು ಪಾವತಿ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ 3 ಮೀಟರ್ ಹಾಕಿದ್ದಾರೆ, 5 ಮೀಟರ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ನೀವು ಪತ್ರಕರ್ತರು ನೋಡಿರ್ಬೋದಲ್ಲ, ನೀವು ಕರೆಂಟ್ನ ಕಂಬ ನೋಡ್ತೀರಲ್ಲ ನೀವು. ಈಗ ಒಂದು 5 ದಿವಸ ಇತ್ತು ಕರೆಂಟ್ನ ಕಂಬದಲ್ಲಿ, 5 ದಿವಸ 4 ದಿವಸ ಇತ್ತು. ಯಾವುದು ಆ ಮಿನಿಯೇಚರ್ 5 ಎಲ್ಲ ಅದನ್ನು ನೋಡಿದ್ದೀರಿ. ದೇವಪ್ರಸಾದ್ ಖಂಡಿತ ನೋಡಿರ್ಬೇಕು ಅಂತ ನಾನು ಭಾವಿಸ್ತೇನೆ. ನಾನು ನೋಡ್ತಾ ಇದ್ದೆ, ನನ್ನ ಕಣ್ಣಿಗೆ ಕಂಡದ್ದು ತಪ್ಪು ಅಲ್ಲ, ನಿಮ್ಮ ಕಣ್ಣಿಗೆ ಕಂಡಿದೋ ಅಂತ ನಾನು ಕೇಳುವಂಥದ್ದು. ಅಲ್ಲಿ ನಿಮ್ಗೆ ಗೊತ್ತಾಗ್ತಿತ್ತು ಅಲ್ಲಿ ಅವರು ಮೀಟರಲ್ಲಿ ಓಡಿಸಿ ಮಾಡಿದ್ದಾರೆ ಅಂತ. ಕಂಬದಿಂದ ಕನೆಕ್ಷನ್ ತಗೊಂಡದ್ದು ತಾವು ನೋಡಲಿಲ್ಲ ದೇವಿ ಪ್ರಸಾದ್ ಅವರು? ತಾವು ಹೇಳಿ ದಯವಿಟ್ಟು, ಯಾರು ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳೋದು, ಕಂಬದಿಂದ ಅವರು ಕನೆಕ್ಷನ್ ತಗೊಂಡಿದ್ದಾರೋ ಇಲ್ವೋ? ನಾನು ತಿಳಿದ ಪ್ರಕಾರ ನೇರವಾಗಿ ಕಂಬದಿಂದ ಅವರು ಕನೆಕ್ಷನ್ ತಗೊಂಡಿದ್ದಾರೆ. ಇದಕ್ಕೆ ಇಲಾಖೆಯವರು ಏನು ಮಾಡಿದ್ದಾರೆ ನನ್ನ ಪ್ರಶ್ನೆ. ಈಗ ಕಬ್ಬಿಣದ ಕಂಬ ಹಾಕಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದರು, ಎಲ್ಲಿಂದ? ಬಂಟ್ವಾಳದಿಂದ. ಒಂದು ಹೇಳಿದ್ರು, ನೋಡಿ ನೀವು ಕಬ್ಬಿಣದ ಕಂಬ ಹಾಕಿದ್ದೀರಿ, ವೈರ್ದಿಂದ ಮೇಲ್ಗಡೆ ಉಂಟು 4-5 ಕಂಬ, ಎಲ್ಲವನ್ನೂ ತೆಗೀರಿ, ತೆಗೆದು ಮರದ ಕಂಬ ಹಾಕಿ ಅಂತ ಹೇಳುವಂಥ ಬಾಯಿ ಮಾತನ್ನು ಹೇಳಿದರು. ನಮ್ಮಿಂದ ಇನ್ನೂ ತೆಗಿಲಿಕ್ಕಾಗೋದಿಲ್ಲ, ಏನಾದರೂ ತಪ್ಪಿ ಬಿದ್ದರೆ ನೀವು ಬೇಕಾದರೆ ತೆಗೆಸಿ. ಅದು ಇಲಾಖೆಯವರ ಕೆಲಸನ? ಇಲಾಖೆಯವರು ತೆಗೆಸ್ಬೇಕಾ? ಅವ್ರಿಗೆ ತೆಗೆಸ್ಬೇಕಿತ್ತು. ಇವ್ರು ಏನು ಮಾಡಿದರು, ಆ ತಂತಿಯಿಂದ ಉದ್ದ ಇದ್ದದ್ದೊಂದು 2-3 ಕಂಬನ ಏನಿತ್ತು ಅದನ್ನು ತೆಗೆಸಿದ್ರು. ಮತ್ತೆಲ್ಲ ಕಬ್ಬಿಣದ ಕಂಬನೇ. ಈಗ ಕನೆಕ್ಷನ್ ತಗೊಂಡದ್ದು ನೋಡಿದ್ದನ್ನು ನೋಡದಾಗೆ ಮಾಡಿದರು. ಈ ಮಿನಿಯೇಚರ್ ಇದೆಲ್ಲ ಹಾಕಿದ್ದ ಅದನ್ನು ನೋಡಿದ್ದಾರೆ, ಅದು ಕಣ್ಣು ಕಾಣೋದಿಲ್ಲ, ನೋಡೋದಿಲ್ಲ. ಇವರಿಗೆ ಪರ್ಮಿಷನ್ ತಗೊಂಡದ್ದೇ ಮತ್ತೆ ಇವರು. ನಾನು ಹೇಳಿದ ನಂತರ 1 ದಿವಸ ಕಂಬದ್ದೇ ಜಿಗಿ ಆಗಿದೆ ರಾತ್ರಿ ಇಡೀ. ಮಾಡಿದ ದಿವಸದೊಳಗೆ ಇಲ್ಲ ಸರ್ ನಮ್ಮ ಹತ್ರ ಮೀಟರ್ ಹಾಕಿಸಿದ್ದಾರೆ ಹೇಳಿ. ಈ ರೀತಿ ನಮ್ಮಲ್ಲಿ ಈಗ ನಮ್ಮ ಸರ್ಕಾರದಲ್ಲಿ HD ಕುಮಾರಸ್ವಾಮಿ ಅವರು ನೇರವಾಗಿ ಕರೆಂಟ್ ಲೈನಿಂದ ಕರೆಂಟ್ ತಗೊಂಡು ಎಷ್ಟೋ ರೂಪಾಯಿ ಫೈನ್ ಕಟ್ಟಿದ್ದು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ.
ಜನ ಈಗ ಪೂಂಜರು ಕರೆಂಟ್ ಕಳ್ಳ ಅಂತ ಕರೀತಾರೆ. ನಾನೇನು ಕರಿಬೇಕು ಇವರು? ಪೂಂಜರು ಕೂಡ ಕರೆಂಟ್ ಕಳ್ಳ ಹೌದಲ್ವಾ ದೇವಿ ಪ್ರಸಾದ್ರೆ? ಯಾಕೆ ನೀವು ಮೌನವನ್ನು ವಹಿಸ್ತೀರಿ? ಪತ್ರಕರ್ತ ಬಂಧುಗಳೇ, ದಯವಿಟ್ಟು ನೀವೇನಾದ್ರೂ ನನಗೆ ಮಾತು ಕೊಡಬೇಕು. HD ಕುಮಾರಸ್ವಾಮಿಯವರು ಕರೆಂಟ್ ಕಳ್ಳ ಆಗ್ತಾರೆ, ನಮ್ಮ ಶಾಸಕ ಹರೀಶ್ ಪೂಂಜರವರು ಈ ರೀತಿ ಮಾಡಿದ್ದಕ್ಕೆ ಕರೆಂಟ್ ಕಳ್ಳ ಆಗೋದಿಲ್ವಾ? ಕ್ವಶನ್ ಮಾರ್ಕ್ ಇಟ್ಕೊಳ್ಳಿ. ನಾನು ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಕೇಳ್ತಾ ಇಲ್ಲ, ನನ್ನ ಮನಸ್ಸಿನಲ್ಲಿ ಇದ್ದನ್ನು ಹೇಳುವಂಥದ್ದು. ಅಪಾಯಕಾರಿ ರೀತಿಯಲ್ಲಿ ಆ ಪೈಪ್ಗಳನ್ನು ಹಾಕಿದ್ರು, ತೆಗಿಲಿಲ್ಲ. ಆಗಲಿ, ದೇವರ ರಕ್ಷಣೆಯಿಂದ ಯಾರಿಗೂ ಅಪಘಾತ ಆಗಲಿಲ್ಲ. ನಾನು ನಿಮ್ಮ ಮುಖೇನ ಹೇಳುವಂಥದ್ದು ಸರ್ಕಾರಕ್ಕೂ ಬರೀತೇನೆ, ಇನ್ನು ಮುಂದಕ್ಕಾದರೂ ಈ ರೀತಿ ಕರೆಂಟ್ ಕದ್ದು ಪೂಂಜರಿಗೆ ಆ ಲೈಟಿಂಗ್ ಮಾಡುವಂಥ ಕೆಲಸಕ್ಕೆ ಅವಕಾಶ ಕೊಡಬಾರ್ದು. ಮಾಡಿದರೆ ಅವ್ರ ಮೇಲೆ, ಅವ್ರ ಯಾರು ಕಾರ್ಯಕರ್ತರ ಮೇಲೆ, ಅವರೆಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು, ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು. ಕಾನೂನು ಎಲ್ರಿಗೂ ಸಮಾನ, ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಬರ್ತೇವೆ. ನಾವೆಲ್ಲರೂ ಕೂಡ MLA ಆಗಲಿ, XMLA ಆಗಲಿ, ಮಂತ್ರಿ ಆಗಲಿ, ಯಾರೇ ಆಗಲಿ, ನಾವು ಕಾನೂನು ಅಡಿಯಲ್ಲಿ ಆ ಕಾನೂನನ್ನು ಪಾಲನೆ ಮಾಡಿ ನಾವು ಬದುಕಬೇಕು. ಅದನ್ನು ನಾವು ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಅಲ್ಲ, ಹರೀಶ್ ಪೂಂಜರಿಗೆ ಬೇರೆ ಒಂದು ಕಾನೂನು ಉಂಟಾ ನನಗೆ ಗೊತ್ತಿಲ್ಲ, ಮೆಸ್ಕಾಂ ಇಲಾಖೆಯಲ್ಲಿ ಉಂಟಾ ಅಂತಲೂ ಗೊತ್ತಿಲ್ಲ. ನಾನು ತಿಳಿದ ಪ್ರಕಾರ ಇಲ್ಲ. ಅವರಿಗೆ ಏನಾದರೂ ಸ್ಪೆಷಲ್ ಕಾನೂನು ಮಾಡಲಿಕ್ಕೂ ಸಾಕು, ದುಡ್ಡಿದೆ ಅಲ್ಲ, ಒಂಥರ ಕೋಟ್ಯಾಧೀಶ ಅಲ್ವ. ಜನ ಹೇಳ್ತಾರೆ 2,500 ಕೋಟಿ 1,500 ಕೋಟಿ ಉಂಟು ಅಂತ. ಅದನ್ನೇ ನಾನು ನಿಮಗೂ ಹೇಳುವಂಥದ್ದು. ಅವ್ರು ಹೇಳಿದ್ದು ನಾನು ನಿಮ್ಗೆ ಹೇಳೋದು, ವಸಂತ್ ಬಂಗೇರ ಹೇಳೋದಲ್ಲ ದೇವಿ ಪ್ರಸಾದ್ರೆ. ನಮ್ಮ ಕ್ಷೇತ್ರದ ಜನ ಹೇಳ್ತಾರೆ ಕೋಟ್ಯಾಧೀಶ, 1,500 ಕೋಟಿಯವರು, 2,500 ಕೋಟಿಯವರು ಪೂಂಜರು ಅಂತ ಹೇಳ್ತಾರೆ. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗೆ ನಾನು ಪೂಂಜನನ್ನು ಕೂಡ ಜನರು ಹೇಳ್ತಾ ಇದ್ದಾರೆ ಒಬ್ಬ ವಿದ್ಯುತ್ ಕಳ್ಳ, ಜನ ಹೇಳ್ತಾ ಇದ್ದಾರೆ. ಆದರೆ ಪೂಂಜರು ನಾನು ಹಿಂದೂಗಳನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿ ಹೇಳಿ ಏನು ಹೇಳಿದ್ರು ಪೂಂಜರು? ವಸಂತ್ ಬಂಗೇರು ಇಷ್ಟೆಲ್ಲ ಮಾಡಿ ನಮ್ಮ ಇನ್ಚಾರ್ಜ್ AE ಒಬ್ಬರು ನನಗೆ ಫೋನ್ ಮಾಡಿದರು. ಯಾರಿಗೆ? ಹರೀಶ್ ಪೂಂಜರು. ಸ್ವಾಮಿ ನಾನು ರಾಜೀನಾಮೆ ಕೊಡ್ತೇನೆ, ಕೂಗಿ ಹೇಳಿದರು, ಕೂಗ್ತಾ, ಸ್ವಾಮಿ ನಾನು ರಾಜೀನಾಮೆ ಕೊಡ್ತೇನೆ, ನನ್ನನ್ನು ಸಸ್ಪೆಂಡ್ ಮಾಡ್ತೇನೆ ಅಂತ ಹೇಳಿದರು, ನನ್ನನ್ನು ಡಿಸ್ಮಿಸ್ ಮಾಡ್ತೇನೆ ಅಂತ ಹೇಳಿದರು. ನನಗೆ ಬೈದರು, ನನ್ನ ತಂದೆಗೆ ಬೈದರು, ನನ್ನ ತಾಯಿಗೆ ಬೈದರು, ನನ್ನ ಹೆಂಡತಿಗೆ ಬೈದರು, ನನ್ನ ಮಕ್ಕಳಿಗೆ ಬೈದರು. ನಾನಿಲ್ಲಿ ಇರೋದಿಲ್ಲ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಹೇಳಿದರು. ಅಷ್ಟು ಕೂಗಿದ್ರು, ಮಾಡಿದರು. ಅಯ್ಯೋ ಆಚಾರಣೆ ಪಾಪ. ಪೂಂಜರಿಗೆ ಏನಪ್ಪ ಈ AWA ಮೇಲೆ ಅಷ್ಟು ಅನುಕಂಪ ಏನು? ನಾನು ತಕ್ಷಣ ಅವರಿಗೆ ಫೋನ್ ಮಾಡಿ ಕೇಳಿದೆ, ಏನು ಸ್ವಾಮಿ ಹೀಗೀಗೆ ಪೂಂಜರು ಕೂಗ್ತಾ ಇದ್ದಾರೆ ಸಭೆಯಲ್ಲಿ, ಏನಾದರೂ ನಾನು ನಿಮಗೆ ಮಾಡಿದ್ದೆ? ನಾನು ಈಗಾಗಲೇ ನಿಮಗೊಂದು ಪತ್ರ ಬರೆದಿದ್ದೇನೆ, ಆ ಪತ್ರಕ್ಕೆ ಉತ್ತರ ಕೊಡಿ. ಸರ್ ನೀವು ನನಗೇನು ಹೇಳಿಲ್ಲ, ನನಗೇನು ಮಾಡಲಿಲ್ಲ, ನೀವು ನನಗೆ ಬೈದದ್ದೇ ಇಲ್ಲ ಸರ್, ನಾನು ಪೂಂಜರಿಗೆ ಫೋನೇ ಮಾಡಲಿಲ್ಲ ಸರ್. ಪೂಂಜರು ಒಮ್ಮೆ ಫೋನ್ ಮಾಡಿದ್ರು, ಇವತ್ತಲ್ಲ 2 ದಿವಸ ಹಿಂದೆ, ನಾವೊಂದು ಕನೆಕ್ಷನ್ಗೆ ಪರ್ಮಿಷನ್ ಕೇಳ್ತೇವೆ, ಪರ್ಮಿಷನ್ ಕೊಡಿ ಮಾತ್ರ ಹೇಳಿದ್ರು. ಎಸ್ ಸರ್ ಅಂತ ಹೇಳಿದ್ರು. ಹೇಳಿ ಹೇಳಿ ಪೂಂಜರು ಈ ರೀತಿ ಒಬ್ಬ AWAಯನ್ನ ಹೀನಾಯವಾಗಿ ಬೈದು, ಈ ಒಂದು ಹಿಂದೂಗಳ ಕಾರ್ಯಕ್ರಮಕ್ಕೆ ಲೈಟಿಂಗ್ ಮಾಡಬಾರದು ಅಂತ ಹೇಳುವ ದುರುದ್ದೇಶದಿಂದ ವಸಂತ್ ಬಂಗೇರಿಗೆ ಮಾಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಅದರಲ್ಲೂ ಕೂಡ ನನಗೀಗ 28 ವರ್ಷ, 80 ವರ್ಷದ, ಅದಿರಲಿ ಸಂತೋಷ, ನನಗೆ 120 ವರ್ಷ ಅಂತ ಹೇಳಬೇಕು, ಆದರೆ ಅವರಿಗೆ 18 ವರ್ಷ. ಯಾರು? ಪೂಂಜರಿಗೀಗ 18 ವರ್ಷ ನಡೀತಾ ಉಂಟಷ್ಟೇ. ನನಗೆ 80 ಅಲ್ಲ 90 ಹೇಳಿ, ಆದರೆ 90ರಲ್ಲಿ ಬರ್ತೇನೆ ಅನ್ನೋದು ಗೊತ್ತಿಲ್ಲ. 90 ಹೇಳಿದ್ರು ಸಂತೋಷ, ಅದು 90 ಯುವಕ ನಾನು ಹೇಳ್ತೇನೆ. ಪೂಂಜರು ಮಾತ್ರ 18ನೇ ವರ್ಷದವರು, ಹಾಗೆ ಮಕ್ಕಳಾಟಿಕೆ ಮಾಡುವಂಥದ್ದು. ಹಾಗೆ ಹೇಳಿ ಏನು ಮಾಡಿದರು? ಅಲ್ಲಿ
ಮೊನ್ನೆ ನನ್ನನ್ನು ಪ್ರಮಾಣಕ್ಕೆ ಕರೆದಾಗಿದೆ, ಅದೊಂದು ಏನು ಸುದ್ದಿ ಇಲ್ಲ. ಈಗ ಮಾರುಡಿಗೂ ದೇವಿ ಹತ್ರ ದೇವಿ ಅಪ್ಪೆ ನಿಮ್ಮ ಮನಸ್ಸಿಗೆ ಸಮ ಆದರೆ ನನ್ನ ಮನಸ್ಸಿಗೆ ಸಮ ಅಂತ ಹೇಳಿದ್ರು. ಅಯ್ಯೋ ಪೂಜಿರೆ, ನೀವು ದೇವಿ ಹತ್ರ ನನ್ನನ್ನು ಪ್ರಮಾಣಕ್ಕೆ ಕರೆದು ತಿಂಗಳಾಗ್ತಾ ಬಂತು, 2 ತಿಂಗಳಾಗ್ತಾ ಬಂತು ನೀವು ನನ್ನನ್ನು ಕರೆದು. ನಾನು ಬರ್ತೇನೆ, ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಕರೀರಿ ಅಂತ ಹೇಳಿದ್ದೇನೆ, ನನ್ನ ಕರೀತಾ ಇಲ್ಲ ನೀವು. ಈಗ ಪುನಃ ದೇವಿ ಮಾರಿಯುಡಿಗೆ ಹೋದಿ, ನಾನು ಬಿಡ್ತೇನೆ? ನಾನು ನಿಮ್ಮ ಮುಖೇನ ಹೇಳ್ತಾ ಇದ್ದೇನೆ, ನಾನು ಪೂಂಜರನ್ನು ನನ್ನನ್ನು ನಾನು ದೇವಿ ಹತ್ರ ಪ್ರಾರ್ಥನೆ ಮಾಡೋದು ಇಷ್ಟೇ. ನಾನು ತಪ್ಪು ಮಾಡಿದ್ರೆ ಶುರುವಿಗೆ ನನಗೆ ಪ್ರಾಯಶ್ಚಿತ್ತವನ್ನು ಕೊಡಬೇಕು. ಮಾರಿಗುಡಿಯ ತಾಯಿಯವರು ಇದ್ರೆ, ನಾನು ಮಾಡಿದ್ದೇನಾದ್ರೂ ತಪ್ಪು ಮಾಡಿದ್ರೆ ಶುರುವಿಗೆ ನನಗೆ ಪ್ರಾಯಶ್ಚಿತ್ತವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಇಲ್ಲ, ಪೂಂಜರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಆದ್ರೆ ಪೂಂಜರಿಗೂ ಕೂಡ ಸರಿಯಾದ ಪ್ರಾಯಶ್ಚಿತ್ತವನ್ನು ಕೊಡು ಅಂತ ಹೇಳಿ ನಾನು ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಅವರೇ ತೀರ್ಮಾನ ಮಾಡಲಿ ಅಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಾರೆ. ಆ AW ಬರೆದ ಪತ್ರ ಅದರಲ್ಲಿ ಉಂಟು. ಆ ಪತ್ರದಲ್ಲಿ 2 ಪತ್ರ ಉಂಟು AW ಇದ್ದು. ಒಂದು ಇದರಲ್ಲಿ ಒಂದೇ ಲೈನ್ನಲ್ಲಿ ಬರೆದು ಕೊಟ್ಟಿದ್ದಾರೆ, ಮತ್ತೊಂದು ವಿವರವಾಗಿ ಎಲ್ಲ. ಇದು ದೋಸೆದ್ದಾಯ್ತು, ಕರೆಂಟ್ ಇದ್ದಾಯ್ತು, ಇನ್ನಿರುವಂಥದ್ದು ಅಕ್ರಮ ಮರಳುಗಾರಿಕೆ. ಇಡೀ ತಾಲೂಕಿನಲ್ಲಿ ಮರಳು ಈಗಲೂ ಹೋಗ್ತಾ ಉಂಟು. ಹಗಲಲ್ಲಿ ಜಾಸ್ತಿ ಹೋಗೋದಿಲ್ಲ, ರಾತ್ರಿ ಹೋಗ್ತಾ ಉಂಟು. ಇದರಲ್ಲಿ ಪೊಲೀಸ್ನವರು ಶಾಮೀಲು, PDOಗಳು ಶಾಮೀಲು, ಗಣಿಗಾರಿಕೆಯವರು ಶಾಮೀಲು, ಬೆಳ್ತಂಗಡಿ ತಹಶೀಲ್ದಾರ್ ಇವತ್ತು ಚಾರ್ಜ್ ಕೊಟ್ಟಿದ್ದಾರೆ, ಸುರೇಶ್ ಕುಮಾರ್ ಶಾಮೀಲು, ಬೆಳ್ತಂಗಡಿಯ ದಂಡಾಧಿಕಾರಿ ಸುರೇಶ್ ಕುಮಾರ್ ಶಾಮೀಲು. ಇವರೆಲ್ಲ ಶಾಮೀಲಾಗಿ ರಾತ್ರಿ ಕಾಲದಲ್ಲಿ ಬೆಳ್ತಂಗಡಿ ತಾಲೂಕಿನಿಂದ ಲಾರಿಯಲ್ಲಿ ಟಿಪ್ಪರ್ನಲ್ಲಿ ಮರಳು ಸಾಗ್ತಾ ಉಂಟು. ಇದಕ್ಕೆ ಶಾಸಕ ಪೂಂಜರದ್ದು ಕುಮ್ಮಕ್ಕು ಇದೆ, ಪ್ರೋತ್ಸಾಹ ಇದೆ. ನೀವು ಚಾರ್ಮಾಡಿಗೆ ಹೋಗ್ಬೇಕು ಬೆಳಿಗ್ಗೆ, ಎಷ್ಟು 5 ಗಂಟೆಗೆ. ಆ 5 ಗಂಟೆಗೆ ನೋಡಿ, ಅಲ್ಲಿ 2 ಗೇಟ್ ಉಂಟು, ಒಂದು ಫಾರೆಸ್ಟ್ ಗೇಟ್ ಇದೆ, ಒಂದು ಪೊಲೀಸ್ ಗೇಟ್. ಅಲ್ಲಿ ಫಾರೆಸ್ಟ್ ಗೇಟ್ನಲ್ಲಿ ಡಿಪಾರ್ಟ್ಮೆಂಟ್ನವರು ಇದ್ದಾರಾ, ಅಲ್ಲಿ ಪೊಲೀಸ್ ಗೇಟ್ನಲ್ಲಿ ಪೊಲೀಸ್ನವರು ಇದ್ದಾರಾ, ಅಲ್ಲ ನಿದ್ರೆ ಬಂದು ಮಲಗಿದ್ದಾರಾ ಏನು ಗೊತ್ತಿಲ್ಲ. ರಾತ್ರಿ ಮಧ್ಯರಾತ್ರಿಯ ಮೇಲೆ ಎಲ್ಲ ಕಡೆಯಿಂದ ಲಾರಿಗಳು ಮೂಡಿಗೆರೆ ಕಡೆಗೆ ಹೋಗ್ತಾ ಇವೆ. ಮರಳು ಕಳ್ಳ ಸಾಗಾಣಿಕೆ ಇದು ಪೂಂಜರ ಕುಮ್ಮಕ್ಕನಿಂದ ನಡೀತಾ ಇದೆ. ಬೆಳಿಗ್ಗೆ ಕೆಲವು ಲಾರಿಗಳು ಹೋಗ್ತವೆ, ನೀವು ನೋಡಬೇಕು. ಈಗ ಅಲ್ಲಿ ಚಾರ್ಮಾಡಿಯಲ್ಲಿ ಮುಂಡಾಜಿ ಕಡೆ ವಾಕಿಂಗ್ ಮಾರ್ಗಕ್ಕೆ ಬರೋದಿಲ್ಲ ಜನ, ಅಡಿಗೆ ಬಿದ್ದು ಸಾಯ್ಬೇಕಷ್ಟೇ. ಅದು ಸಾಧಾರಣ ಸ್ಲೋ ಹೋಗುದಿಲ್ಲ, ಸಾಧಾರಣ ಹೈಯೆಸ್ಟ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ. ಆ ಗೇಟ್ನಲ್ಲಿ ಏನು ಮಾಡ್ತಾರೆ ಅವರು? ಆ ಪೊಲೀಸ್ ಗೇಟ್ನಲ್ಲಿ ಪೊಲೀಸ್ನಿಗೆ ಕಣ್ಣಿಲ್ವಾ? ಫಾರೆಸ್ಟ್ ಗೇಟ್ನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಕಣ್ಣಿಲ್ವಾ? ಏನಾಗಿದೆ? ಅವ್ರಿಗೆ ಕಣ್ಣು ಕಾಣೋದಿಲ್ವ? ಅಲ್ಲಿ ಎಷ್ಟು ಕೇಸ್ ಹಾಕಿದ್ದಾರೆ ನೋಡಿ, ಎಷ್ಟು ಲಾರಿ ಹಿಡಿದಿದ್ದಾರೆ? ಒಂದೇ ಒಂದು ಹಿಡಿದಿಲ್ಲ. ಇದನ್ನು ಕೂಡ ನಾನು ಈಗ ನಿಮ್ಮ ಪ್ರೆಸ್ ಆದ ನಂತರ DFOಗೆ ಬರೀತೇನೆ, ಕನ್ಸರ್ನ್ಡ್ ಮಂತ್ರಿಗಳಿಗೂ ಬರೀತೇನೆ, ಪೊಲೀಸ್ನ SVಗೂ ಬರೀತೇನೆ, ಆ ಇಲಾಖೆಯ ಮಂತ್ರಿಗಳಿಗೆ ಬರೀತೇನೆ, ಎಲ್ರಿಗೆ ಬರೀತೇನೆ. ಇದನ್ನು ತನಿಖೆ ಮಾಡಿಸ್ತೇನೆ. ಇಲ್ಲದಿದ್ದರೆ ಇನ್ನು ಚಾರ್ಮಾಡಿ ಕಡೆಯಲ್ಲಿ ರಾತ್ರಿ ಅಂದರೆ ಬೆಳಿಗ್ಗೆ ಯಾರಿಗೂ ವಾಕಿಂಗ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಡಿಗೆ ಸಾಯಲೇಬೇಕು. ಮೊನ್ನೆ ತಾನೇ ಒಬ್ಬನ ಮನೆಗೆ ನುಗ್ಗಿ ಈ ಮರಳು ದಂಗಕೋರು, ಅವನ ಹೆಸರು ಉಂಟು ಏನು ನನಗೆ ಮರ್ತೋಯ್ತು, ರಾಧಾಕೃಷ್ಣ ಕಡೆಯಿದ್ದೆ ಅವರು. ನಾನು ಪೊಲೀಸರನ್ನು ಕಳಿಸಿದ್ದೇನೆ, ನಮ್ಮ ಗಣಿ ಇಲಾಖೆಯವರನ್ನು ಕಳಿಸಿದ್ದೇನೆ, PDOಗೂ ಹೇಳಿದ್ದೇನೆ. ಯಾರಿಗೆ ಹೇಳಿದ್ರು ಯಾರೂ ಕೇಸ್ ಮಾಡಲಿಲ್ಲ. ಅಲ್ಲಿ ಹೋಗಿ ಕಣ್ಣು ಮುಚ್ಚಿ ಬಂದವರು. ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿದ್ದಾರೆ, ಬೆಳ್ತಂಗಡಿಯ ಸಬ್ ಇನ್ಸ್ಪೆಕ್ಟರ್ ಹೋಗಿದ್ದಾರೆ, ಗಣಿ ಇಲಾಖೆಯವರು ಹೋಗಿದ್ದಾರೆ. PDOನಿಗೆ ಹೇಳಿದ್ದೆ, ಯಾರಿಲ್ಲ. ಅಲ್ಲಿ ಹೋಗೋ ಲಾರಿನೂ ಇಲ್ಲ, JCBನೂ ಇಲ್ಲ, ಯಾವುದೂ ಇಲ್ಲ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹೊರಡುವಾಗಲಿ ಅವರಿಗೆ ತಿಂಗಳಿಗೆ ಎಷ್ಟು ಉಂಟಂತೆ ಅಲ್ಲಿ ಹೇಳ್ತಾ ಇದ್ದಂತೆ. ನಾನು ತಿಂಗಳಿಗೆ ಸುಮಾರು 5 ಲಕ್ಷ ರೂಪಾಯಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತೇನೆ. ತಿಂಗಳಿಗೆ
2 ಲಕ್ಷ ರೂಪಾಯಿ ಇವರಿಗೆ ಯಾರಿಗೆ ಪಂಚಾಯತ್ನವರಿಗೆ ಕೊಡ್ತೇನೆ. ಮತ್ತು ಅಲ್ಲಿ ಒಂದೇ ಪೊಲೀಸ್ ಸ್ಟೇಷನ್ ಅಲ್ಲ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಬರ್ತದೆ. ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ನಾನು ಇದು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಮತ್ತು ಅಲ್ಲಿ ಹೋದಾಗ ಅದು ಬಂಗೇರಿ ನಮ್ಮನ್ನು ಬಿಡಿಸಿದ್ರು ಅಂತ ಹೇಳ್ತಾರೆ. ವಸಂತ ಬಂಗೇರು ನಮ್ಮನ್ನೆಲ್ಲ ಮಾಡಿ ಬಿಡಿಸಿಕೊಟ್ರು. ನಾನು ಅಲ್ಲಿ ಅವ್ರನ್ನ ಹಿಡೀರಿತ್ತು ನಾನು ಕಳಿಸೋದು. ಅವ ಅಲ್ಲಿ ಕಳ್ಳ ಹೇಳೋದು ವಸಂತ ಬಂಗೇರು ನನ್ನನ್ನು ಬಿಡಿಸಿದ್ರು ಅಂತ. ಇಂಥ ಲಫಂಗ ಜನರು BJPಯವರು ಇದ್ದಾರೆ. ಇದಕ್ಕೆ ಒತ್ತು ಕೊಡುವವರು ನಮ್ಮ ಹರೀಶ್ ಪೂಂಜರು. ಅರ್ಥ ಇದನ್ನು ನಾನು ಕೇಳುವಂಥದ್ದು. ಪೂಂಜರು ಇಂಥ ಪೂಂಜರು ನನ್ನನ್ನು ದೇವಸ್ಥಾನಕ್ಕೆ ಪ್ರಮಾಣ ಮಾಡಲಿಕ್ಕೆ ಕರೀತಾರೆ. ಲೂಟಿ ಮಾಡ್ತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ, ಮರಳು ದಂಧೆ ಇದೆಲ್ಲ ಮಾಡ್ತಾ ಇದ್ದಾರೆ. ನನ್ನನ್ನು ಮಾರಿ ಹುಡುಗಿ ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಎಂಥ ಒಂದು ವಿಚಿತ್ರ ಮನುಷ್ಯ ಹರೀಶ್ ಪೂಂಜ ಅಂತ ಹೇಳುವಂಥದ್ದು ನನ್ನ ಭಾವನೆ ಬರ್ತಾ ಇದೆ. ಈ ರೀತಿ ನೆರಿಯಲ್ಲ ನಮ್ಮ ಕಡಿವಿದ್ಯಾವರ ಅದೇ ಮುಂಡಾಜೆ ಚಾರ್ಮಾಡಿ ಭಾಗದಲ್ಲಿ ರಾತ್ರಿ ಬೆಳಿಗ್ಗೆ ವಾಕಿಂಗ್ ಹೋಗೋವರಿಗೂ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಹೋಗಿ ಕಳ್ಳತನ ಆಗ್ತುಂಟು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ಹರೀಶ್ ಪೂಂಜರ ಆಪ್ತ ರಾಧಾಕೃಷ್ಣ ಆ ಮನೆಗಳು ಅವರು ನಿಜವಾಗಿ ಅವರು ಯಾರಿಗೂ ಹೇಳಲಿಲ್ಲ. ಅವ್ರಿಗೆ ಆದ ದಂಧೆನೂ ಇಲ್ಲ. ಅವ್ರು ಹೇಳುವವರು ಭಾರಿ ಒಳ್ಳೆಯವರು. ಹೆಂಗಸಿನ ಮೇಲೆ ಕೈ ಮಾಡಿದ್ದಾರೆ. ಒಂದು 15 ಜನ ಹೋಗಿದ್ದಾರೆ. 15 ಜನ ಹೋಗಿ ಕಾಲಲ್ಲಿ ಹಿಡಿದು ರಾಡು ಗೀಡೆಲ್ಲ ಮಾಡಿ ಕಂಪ್ಲೇಂಟ್ ಕೊಡಿಸಿದ್ದೆ. ಕೇಸ್ ರಿಜಿಸ್ಟರ್ ಆಗಿದೆ. ರಾಧಾಕೃಷ್ಣ ಅವರ ಉಳಿದವರನ್ನೆಲ್ಲ. ಇದರ ಹಿಂದೆ ಇರುವವರು ನಮ್ಮ ಹರೀಶ್ ಪೂಂಜರು, ದರೋಡೆಕೋರ ಹರೀಶ್ ಪೂಂಜರು. ನಾನು ಕರಿಬೇಕಾಗ್ತದೆ. ಹಾಗೆ ಇನ್ನು ಮುಂದಕ್ಕಾದ್ರೆ ನಿಲ್ಬೇಕದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಗರದಲ್ಲಿ ಬ್ಯಾನರ್ನ ಬಗ್ಗೆ ನಾನು ಇವರಿಗೆ ಅರ್ಜಿ ಕೊಟ್ಟೆ. ಯಾರಿಗೆ? ನಗರ ಪಂಚಾಯತ್ನ ಚೀಫ್ ಆಫೀಸರಿಗೆ. ಚೀಫ್ ಆಫೀಸರ್ ಹೇಳ್ತಾರೆ ನಮಗೆ ಅರ್ಜಿಯೇ ಬರಲಿಲ್ಲ. ನಿಮಗೆ ಕಣ್ಣು ಕಾಣಲಿಲ್ವ ಚೀಫ್ ಆಫೀಸರ್ ಅಂತ ಕೇಳಿದೆ. ಹೇಳ್ತಾಗಲೇ 10, 30, 40 ಬ್ಯಾನರ್ ಹಾಕಿದ್ದಾರೆ. ಈಗ ಅವರ ಅಧ್ಯಕ್ಷರದ್ದೊಂದು ನೇಮಕ ಆಗಿದೆ, ಅದಕ್ಕೆ ಒಂದು 7-10 ಬ್ಯಾನರ್ಲಿ ಬಿದ್ದಿದೆ. ಇದು ಕಾಣಲಿಲ್ವ ನಿಮಗೆ? ನಿಮ್ಮಲ್ಲಿ ಒಬ್ಬ ದೂತ ಇದ್ದಾನಲ್ಲ, ಯಾರ ಅವನ ಹೆಸರು ಕರುಣಾಕರ, ಅವ್ರು ಬೇರೆಯವರು ಯಾರಾದ್ರು ಒಂದು ಹಾಕಿದ್ರೆ ತುಳಿತೇನೆ ಬೀಳ್ತೇನೆ ಅಂತ ಹೇಳ್ತಾನೆ. ಅವನು ಪೂಂಜರು ಹೇಳಿದ್ದಾರೆ ತೆಗಿಸ್ಬೇಕು ಅಂತ. ಅವ ಸಿಗ್ಲಿಲ್ವ ನಿಮಗೆ ನಿಮ್ಮ ದೂತ ಅಂತ ಕೇಳಿದೆ. ಚೀಫ್ ಆಫೀಸರ್ ಮಾತಾಡ್ತಾ ಇಲ್ಲಿದ್ರೆ ಆಗ್ತೇ ಅಂತದ್ದು. ಇಷ್ಟೆಲ್ಲ ಹಾಕಿದ್ರೆ ಯಾವ ಬ್ಯಾನರಿಗೂ ದುಡ್ಡು ಕಟ್ಟಲಿಲ್ಲ, ಯಾವ ಬ್ಯಾನರಿಗೂ ಅನುಮತಿ ಇಲ್ಲ. ಇದು ಬೆಳ್ತಂಗಡಿ ನಗರ ಪಂಚಾಯತ್ನಲ್ಲ, ತಾಲೂಕಿನ 81 ಗ್ರಾಮಗಳಲ್ಲೂ ಕೂಡ ಹರೀಶ್ ಪೂಂಜ ಅವರು ನಾಮಕೆ ವ್ಯವಸ್ಥೆ 1-2 ಬ್ಯಾನರ್ಗೆ ಹಣ ಕಟ್ಟುವಂಥದ್ದು, ಅರ್ಜಿ ಕೊಡುವಂಥದ್ದು, ಎಲ್ಲ 1000 ಗಟ್ಟಲೆ ಬ್ಯಾನರನ್ನು ದುಡ್ಡು ಕಟ್ಟದೆ ಪರ್ಮಿಷನ್ ತಗೊಳ್ಳದೆ ಹಾಕುವಂಥದ್ದು. ಇದು ಬರಬೇಕು ವಿಚಾರ. ದಯವಿಟ್ಟು ನಾನು ನಿಮ್ಮ ಹತ್ರ ಹೇಳುವಂಥದ್ದು, ಇದನ್ನು ಕರೆಕ್ಟಾಗಿ ಬರೀರಿ. ಕಾನೂನು ಪೂಂಜರಿಗಿಲ್ಲ. ಅವ್ರದ್ದು ಸ್ಪೆಷಲ್ ಕೇಸ್. ಇದು ಸ್ಪೆಷಲ್ ಕೇಸ್ ಅಂತ ಇವು ಸ್ಪೆಷಲ್ ಕೇಸ್ನಲ್ಲಿ ಹೋಗ್ತಾರೋ ಅಂತ ನನ್ನ ಡೌಟ್ ಇದೆ. ಆ ರೀತಿಯ ಸ್ಪೆಷಲ್ ಕೇಸ್ನಲ್ಲಿ ಒಬ್ಬ MLAಗೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ರೆ ಭಾರಿ ವಿಶೇಷ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರೊಟ್ಟಿಗೆ ಹರೀಶ್ ಪೂಂಜರ ಮೇಲೆ ಒಂದು 2-3 ಕೇಸ್ ದಾಖಲಾಗಿದೆ. ಚೀಫ್ ಮಿನಿಸ್ಟ್ರಿಗೆ ಬೈದರು, ಅದೊಂದಾಯಿತು. ಅದೀಗ ಅದರ CD ಕಳಿಸ್ಬೇಕು ಅಂತ ಬಂದಿದೆ ಹೈಕೋರ್ಟ್ನಿಂದ. ಮತ್ತೊಂದು ಕಡೆ ಒಂದು ಚೀಫ್ ಮಿನಿಸ್ಟರ್ ಬೈದದ್ದು ಮತ್ತೊಂದು ಮಾತಾಡ್ತಿದ್ದ, ಅದಕ್ಕೊಂದು ಕೇಸ್ ರಿಜಿಸ್ಟರ್ ಆಯಿತು. ಮೊನ್ನೆ ತಾನೇ ಒಬ್ಬ ಇಲ್ಲಿ ಕೊಕ್ಕಡದವ ಬಾಯಿಗೆ ಬಂದಾಗ ಬೈದಿದ್ದಾನೆ. ಅವನು ಧರ್ಮಸ್ಥಳದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇದೆಲ್ಲ ಕೇಸು 2-3 ಕೇಸೀಗ ಹರೀಶ್ ಪೂಂಜರ ಮೇಲೆ ಆಗಿದೆ. ಇನ್ನು ಅವರನ್ನು ರೌಡಿ ಶೀಟಿಗೆ ಸೇರಿಸಬೇಕಾಗಿದೆ. ಬೆಳ್ತಂಗಡಿ ತಾಲೂಕಿನ ಯಾವ ಶಾಸಕನ ಮೇಲೂ ಇಷ್ಟು ಪೊಲೀಸ್ ಕೇಸ್ ಆಗಿದ್ದು ನನಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಹರೀಶ್ ಪೂಂಜಾರೆ ಅಗ್ರಗಣ್ಯ. ಅವರು ಎಲ್ಲದರಲ್ಲೂ ಅಗ್ರಗಣ್ಯ. ದರೋಡೆ ಮಾಡೋದ್ರಲ್ಲೂ ಅಗ್ರಗಣ್ಯ, ಕದಿಯೋದ್ರಲ್ಲೂ ಅಗ್ರಗಣ್ಯ, ಪರ್ಸೆಂಟೇಜ್ನಲ್ಲೂ ಅಗ್ರಗಣ್ಯ, ದುಡ್ಡು ಮಾಡೋದ್ರಲ್ಲೂ ಅಗ್ರಗಣ್ಯ. ಇನ್ಯಾವುದ್ರಲ್ಲಿ ಬೇಕು?
ಚೀಫ್ ಮಿನಿಸ್ಟರ್ ಬೈಯೋದ್ರಲ್ಲೂ ಅಗ್ರಗಣ್ಯ, ಪೊಲೀಸ್ ಸ್ಟೇಷನ್ ಕೇಸ್ ಹಾಕೋದ್ರಲ್ಲೂ ಅಗ್ರಗಣ್ಯ. ಮಾನ ಮರ್ಯಾದೆ ಅಂತ ಹೇಳುವಂಥದ್ದು ಇಲ್ಲ ಇವರಿಗೆ, ಅದರಲ್ಲೂ ಅಗ್ರಗಣ್ಯ. ಒಬ್ಬ ಶಾಸಕನಿಗೆ ಗೌರವ ಅಂತ ಉಂಟಲ್ಲ, ಇಲ್ವಾ ದೇವರೇ? ಉಂಟು ನನ್ನ ಅಭಿಪ್ರಾಯ. ಆ ಗೌರವವನ್ನು ಉಳಿಸುವಂಥ ಯೋಗ್ಯತೆ ಅವರಲ್ಲಿ ಇರಬೇಕು. ನನಗೆ ಹೇಳ್ತಾರೆ ಬಂಗೇರು ಹಾಗೆ, ಬಂಗೇರು ಹೀಗೆ, ಬಂಗೇರು ಹೋಗೆ. ಅವ್ರು ಹೇಳೋದನ್ನು ಬರೀ, ನನಗೇನು ಬೇಜಾರಿಲ್ಲ, ನಾನು ಮಾತಾಡಿದ್ದ ಬರೀ. ಈ ರೀತಿ ಸುಳ್ಳು ಹೇಳುವಂಥ ಒಬ್ಬ ಶಾಸಕರು ನಾನು ಇವತ್ತಿನವರೆಗೂ ನೋಡಲಿಲ್ಲ, ಇನ್ನು ಮುಂದೆ ನೋಡ್ಬೇಕಷ್ಟು ನನಗೆ ಗೊತ್ತಿಲ್ಲ. ನಾನಾದರೆ ಈ ರೀತಿ ಆದರೆ ಒಂದು ಗಾದೆ ಇದೆ, ಹೊಟ್ಟೆ ತಿಪ್ಪಿಡು ಮೂಗು ಕರೆದು ಸೈತ್ಯ ಬೋತ್ವೆ ಅಂತ. ನಾನು ಮಾನ ಮರ್ಯಾದೆಗೆ ಅಂಜಿ ಸತ್ಯ ಹುಟ್ಟಿದ್ದೆ. ಈ ಮನುಷ್ಯನಿಗೆ ಅದು ಇಲ್ಲ, ಅದರಲ್ಲೂ ಅಗ್ರಗಣ್ಯ. ಮೋಸ ಮಾಡಿ ಇದು ಮಾಡಿ ಅದರಲ್ಲೂ ಅಗ್ರಗಣ್ಯ ಸಾರೀಶ್ ಪೂಂಜ ಅಂತ ಹೇಳುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ನಾನು ಪೂಂಜರಿಗೆ ಒಂದು ಪ್ರಶ್ನೆ ಹಾಕ್ಬೇಕು ಅಂತಿದ್ದೇನೆ. ನಿಮ್ಮ ತಲ್ವಾರು ಏನಾಯಿತು ಪೂಂಜರೇ? ನೀವು ಮಾತಾಡ್ತಿರಲಿಲ್ಲ. ಈಗ ನೀವು ಬೇರೆ ಆದ ನನ್ನ ಹತ್ರ ಪ್ರಶ್ನೆ ಹಾಕ್ತೀರಿ, ಪೂಂಜರ ತಲ್ವಾರಿನ ಬಗ್ಗೆ ಮಾತಾಡ್ತೀರಿ? ಇಲ್ಲ, ತಲ್ವಾರು ಪ್ರಕರಣ ಆಯಿತು. ರಾತ್ರಿ ಹೊತ್ತಿನಲ್ಲಿ ಆ ತಲ್ವಾರು ಹೀಗೆ ಉಂಟು, ಬೆಂಡಾಗಿ ತುದಿ ಚೂಪುಂಟು, ಹೀಗುಂಟು ಅಂತ ಹೇಳಿದ್ರು ಪೂಂಜ. ನಾನು ಅದಕ್ಕೆ ಕೇಳಿದೆ ಒಂದು ಸಂದರ್ಭದಲ್ಲಿ, ಪೂಂಜರೇ ಆ ರಾತ್ರಿ ಕೂಡ ನಿಮಗೆ ಆ ತಲ್ವಾರಿನ ತುದಿ ಚೂಪುಂಟು, ಹೀಗುಂಟು ಅಂತ ಹೇಳಿದ್ರಲ್ಲ, ಅದು ಯಾಕೆ ಕಂಡಿತ್ತು ನಿಮಗೆ? ಈ ಮಾರ್ಗದಲ್ಲಿ ಗುಂಡಿ ಬಿದ್ದದ್ದು ಕಣ್ಣಾರೆ ನೀವು ಬೆಳಿಗ್ಗೆ ನೀವು ಅದೇ ರೋಡ್ನಲ್ಲಿ ನಿಮ್ಮ ಕಾರಲ್ಲಿ ಹೋಗ್ತೀರಿ, ಅದು ಕಾಣೋದಿಲ್ಲ. ಒಂದು ಚೂಪು ತಲ್ವಾರು ನೀವು ನೋಡಿದ್ದಿರಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದ್ದು. ಅದೊಂದು ನಾಟಕ ಮಾಡಿದ್ದು, ನಾಟಕ ಮಾಡಿ ಏನಾದರೂ ಮಾಡಿ ಅಂತದ್ದು ಅವರಿಗೆ ಒಂದು ಸೆಕ್ಯೂರಿಟಿ ಬೇಕು ಅಂತ ಹೇಳುತ್ತದೆ. ನಾನು ಅದಕ್ಕೆ ಹೇಳಿದೆ, ನೀವು ಈ ರೀತಿ ಸುಳ್ಳು ಹೇಳಿ ಸೆಕ್ಯೂರಿಟಿ ತಗೊಳ್ಳೋದು ಬೇಡ, ನನಗೊಂದು ಅರ್ಜಿ ಕೊಡಿ, ನಿಮ್ಗೆ ಎಷ್ಟು ಸೆಕ್ಯೂರಿಟಿ ಬೇಕು ನಾನು ಮಾಡಿಕೊಡ್ತೇನೆ, ನಾನು ಮಂಜೂರು ಮಾಡಿಕೊಡ್ತೇನೆ. ಈಗಲೂ ಹೇಳಲಿಕ್ಕೆ ತಯಾರಿದ್ದೇನೆ. ಈ ತಲ್ವಾರ್ ಪ್ರಕರಣ ಬೇಡ. ಈ ತಲ್ವಾರ್ ಪ್ರಕರಣ CIDಗೆ ಹಾಕಿದ್ದಾರೆ. CID ಏನಾಗಿದೆ CIDದ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅದಕ್ಕೆ ಅವರು ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ದರೆ ನಾನು ಇದನ್ನು ಕೂಡ ಗೌರ್ಮೆಂಟ್ಗೆ ಕರೀತೇನೆ. ಈ ತನಿಖೆ ಏನಾಗಿದೆ, ಇಲ್ಲದಿದ್ದರೆ ಸ್ಪೆಷಲ್ ತನಿಖೆ ಅದನ್ನು ಮಾಡಬೇಕು. ಅದಕ್ಕೆ ಇಲ್ಲಿ ಅದ್ರ ಆಗೋದಿದ್ದು ನಾನು ಚೀಫ್ ಮಿನಿಸ್ಟರ್ಗೆ ಒತ್ತಾಯ ಮಾಡಿದ್ದನ್ನು CBIಗಾದರೂ ಹಾಕ್ತೇನೆ. ಯಾರೋ ಅಷ್ಟು ತಲ್ವಾರು ಬೀಸಿ ನೋಡಬೇಕು. ಪಾಪ ಅವರ ಪ್ರಾಣಕ್ಕೆ ಅಪಾಯ ಆದರೆ ಇಷ್ಟು ದೊಡ್ಡ ಒಬ್ಬ ಜನ ಇಡೀ ತಾಲೂಕನ್ನು ಮುಳುಗಿಸಿದವರು ಬದುಕಬೇಕಲ್ಲ, ಈ ತಾಲೂಕನ್ನು ಬೆಳೆಸಬೇಕಲ್ಲ. ಇನ್ನು ಕೂಡ ಬರೋ ವರ್ಷ ಅವರು ವಿದ್ಯುತ್ ಹಾಕಿ ಜಿಗಿ 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 ಪುಗಿ ಪುಗಿ ಮಾಡಬೇಕಲ್ಲ. ವಿಜೃಂಭಣೆಯಿಂದ 5ನೇ ವರ್ಷದ ನಡೆಸಬೇಕು, ಅದನ್ನು ಮಾಡಲೇಬೇಕು. ನಾನು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾನು ಅವರು ಒಂದು ಅರ್ಜಿ ಕೊಟ್ಟರೆ ಖಂಡಿತ ನಾನು ಮಾಡಿಕೊಡ್ತೇನೆ. 5 ಬೇಕಾ 6 ಬೇಕಾ ಎಷ್ಟು ಬೇಕಷ್ಟು ಕೊಡಿಸ್ತೇನೆ. ಆದರೆ ನಾನೊಂದು ದಿವಸ ಬೆಂಗಳೂರಿಗೆ ಹೋಟೆಲ್ನಲ್ಲಿ ಇದು ಊಟಕ್ಕೆ ಹೋದಾಗ ನಾನು ನೋಡಿದ್ದೇನೆ, ಅಲ್ಲಿ 3 ಜನ ಕಪ್ 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 ಡ್ರೆಸ್ನಲ್ಲಿ ಇದ್ದರು. ಹೀಗೀಗೆ ನಾನು ಹೋಗಿ ಕೈ ತೊಳೆದು ವಾಪಸ್ ಬರ್ತೇನೆ, ಒಬ್ಬ ಹಾರಿ ನನ್ನ ಕಾಲಿಡ್ದ. ಯಾರು ಎಬ್ಬಿಸಿ ನೋಡೋದಕ್ಕೂ ಇಲ್ಲ. ನಾನು ಆ 3 ಜನ ಬಾಡಿ ವಿದ್ಯಾರ್ಥಿ ಪೆಟ್ಟಿಗೆ ಬಂದವರನ್ನು ನಾನು ಅವ್ರನ್ನ ನೋಡಿ ಗೋರೆ ಕಣ್ಣಿಂದ ಹೋಗಿ ನಾನು ಹೋಗೋ ಹಾರಿ ಖಾಲಿ ಬಿದ್ದದ್ದೇರು ನೋಡ್ತೇನೆ ಪೂಜೆ. ನೇರವಾಗಿ ನಾನು ನನ್ನ ಟೇಬಲಿಗೆ ಹೋಗಿ ಊಟ ಮಾಡಿದ್ದೇನೆ. ಇದು ವಿಷಯ ಹೇಳುವಂಥದ್ದು. ಇದೆಲ್ಲ ಪ್ರಸ್ತಾಪ ಮಾಡಬಾರ್ದು. ಇದ್ದದನ್ನು ಮಾಡಿದರೆ ನನಗೂ ಮನಸ್ಸು ಕೇಳೋದಿಲ್ಲ, ಮಾಡಿದರೆ ಜಾಸ್ತಿ ಆಗ್ತದೆ. ದೇವಪ್ರಸಾದ್ರಿಗೆ ಮನಸ್ಸಿಗೆ ನೋವಾಗ್ತದೆ. ಸತ್ಯ ಹೇಳಿದವ ಸತ್ತು ಹೋದಾನ ಅಂತ ಉಂಟು ಇಲ್ವಾ? ಆ ರೀತಿ ನಿಮಗೆ ಸತ್ಯವನ್ನು ಹೇಳಿದ್ದೇನೆ. ನಿಮ್ಮಲ್ಲಿ ಪುನಃ ನಾನು ವಿನಂತಿಯನ್ನು ಮಾಡ್ತೇನೆ. ನನ್ನನ್ನು ಪೂಜ್ಯರು ಪ್ರಮಾಣಕ್ಕೆ ಕರೆದಿದ್ದಾರೆ. ದಯವಿಟ್ಟು ಒಂದು ದೇವಸ್ಥಾನ ಫಿಕ್ಸ್ ಮಾಡಿ ನನ್ನನ್ನು ಪ್ರಮಾಣಕ್ಕೆ ಕಲೀಲಿಕ್ಕೆ ಒಂದು ಅವಧಿಯನ್ನು ಫಿಕ್ಸ್ ಮಾಡಿಕೊಡಿ. ಮಾರಿಗುಡಿಗೆ ಬೇಡ, ಮಾರಿಗುಡಿಗೆ ನಾನು ತೀರ್ಮಾನ ಮಾಡಿಕೊಂಡೆ. ದೇವಿಗೆ ಹೇಳಿ, ದೇವಿ ನಾನು ತಪ್ಪು ಮಾಡಿದರೆ ನನಗೆ ಪ್ರಾಯಶ್ಚಿತ್ತ ಕೊಡ್ತಾರೆ, ಪೂಜ್ಯರು ತಪ್ಪು ಮಾಡಿದರೆ ಪೂಜ್ಯರಿಗೆ ಪ್ರಾಯಶ್ಚಿತ್ತ ಕೊಡ್ತಾರೆ. ಆದರೆ ಮಾತ್ರ ದಯವಿಟ್ಟು ನೀವೆಲ್ಲರೂ ಹೋಗಿ ಆ AW ಒಂದು ಇಂಟರ್ವ್ಯೂ ಮಾಡಿ. ಈಗ ನಿಮಗೆ ಎಲ್ಲ ಕೊಟ್ಟಿದ್ದಾರೆ, ಅವ್ರು ಸಿಗ್ನೇಚರ್ ಹಾಕಿ, ಆದರೂ ಒಂದು ಇಂಟರ್ವ್ಯೂ ಮಾಡಿ. ನಾನು ಹೇಳಿದ್ದೆ ಇದು ವೇದವಾಕ್ಯ ಅಂತ ಹೇಳೋದು ಬೇಡ. ಅವರು ಇಂಟರ್ವ್ಯೂ ಮಾಡಿ ಏನೆಲ್ಲ ನಡೀತದೆ ಇಲ್ಲಿ ತಾಲೂಕಿನಲ್ಲಿ, ನಮ್ಮ ಹರೀಶ್ ಪೂಜಾರಿ ಏನೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳಿ. ಆ ಕಂಬಳಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನನಗೆ ಆಹ್ವಾನ ಇವತ್ತಿನ ಬಂದರೂ ನಾನು ಹೋಗೋದಿಲ್ಲ. ಯಾಕೆ ಹೇಳಿದ್ರಿ ಹೇಳಿ?
ಹೇಳಿ, ಪ್ರಶ್ನೆ ಕೇಳಿ. ಯಾರು? ಯಾವ ಅಶೋಕ್ ರೈ? ಯಾವ್ದು ಅಶೋಕ್ ರೈ? ನನ್ಗೆ ಗೊತ್ತಿಲ್ಲ. ಅವ್ರು ಕಾಂಗ್ರೆಸ್ನವರ BJP ಅದು ಗೊತ್ತಿಲ್ಲ ನನಗೆ. ಯಾರು ನಡೆಸ್ತಾರೆ, ದುಡ್ಡು ಜಾಸ್ತಿ ಆಗಿದೆ, ಅದನ್ನು ಮಾಡ್ತಾ ಇದ್ದಾರೆ. ಅವ್ರದ್ದು ಸ್ವಂತ ದುಡಿಮೆ ದುಡ್ಡನ್ನು ಯಾರು ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ಪೂಂಜರಾಗೆ ಯಾರೊಬ್ರು ಇದ್ದಾರೆ, ಅವರು ನನ್ನ ಪಕ್ಷದವರೇ ಇರಲಿ, ಇನ್ನೊಬ್ಬ ಪಕ್ಷದವರು ಇರಲಿ, ಮಾತಿನಂದು ಯಾರು ದುಡ್ಡನ್ನು ಕೊಂಡೋಗಿ ಹೊಳೆಗೆ ಬಿಸಾಡುವುದಿಲ್ಲ. ಬೆಂಗಳೂರಿನವ್ರಿಗೆ ಕೊಂಡೋಗಿ ಅಲ್ಲಿ ಕಂಬಳ ತೋರಿಸ್ಬೇಕು ಅಂತೇನಿಲ್ಲ. ಅವರು ಟಿವಿಯಲ್ಲೂ ನೋಡ್ತಾರೆ, ಇಲ್ಲಿ ಬೆಳ್ತಂಗಡಿಗೆ ಬಂದರೂ ನೋಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೂ ಕಂಬಳ ನೋಡ್ತಾರೆ. ಯಾರನ್ನು? ಸಾವು ದಾವೂದ್ ಇಬ್ರಾಹಿಂ ಕರೀತಾರ, ಮತ್ತೊಬ್ಬ ಇಬ್ರಾಹಿಂ ಕರೀತಾರ. ಸಿದ್ದರಾಮಯ್ಯ ಅವರಿಗೆ ಒಂದು ಅಶ್ಲೀಲವಾದಂತಹ ಆಡಿಯೋವನ್ನು ಹರಿದುಬಿಟ್ಟಿದ್ದಂತ ರಜಿತ್ ಕೊಕ್ಕಡ ಮೇಲೆ ಕೇಸ್ ಆಗಿದೆ. ಪ್ರಕರಣ ಆಗಿ 3-4 ದಿವಸ ಆಗ್ತಾ ಬಂತು, ಅದು ಬಂಧಿಸಿಲ್ಲ. ಹೌದು, ಅವತ್ತು ತಪ್ಪಿಸ್ತಾ ಇದ್ದಾನೆ, ಹೋಗ್ತಾ ಇದ್ದಾರೆ, ಸಿಕ್ಕೋದಿಲ್ಲ. ಯಾಕಂದ್ರೆ ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ತಾನೆ. ಇವು ತಕ್ಷಣ ಹಿಡಿಬೇಕು ಅಂತ ನಾನು ಹೇಳಿದ್ದೇನೆ. ನೋಡ್ಬೇಕು ಈಗ 2 ದಿವಸದಲ್ಲಿ. ಮರಳು ಮಾಫಿಯಾವನ್ನು ತಡೆಗಟ್ಟುವ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುವಲ್ಲಿ ಏನಾದರೂ ಒತ್ತಾಯ ಮಾಡ್ತೀರಾ? ಸರ್ಕಾರಕ್ಕೆ ಏನು ಮಾಡಬೇಕಾಗ್ತದೆ? ಈ ಡಿಪಾರ್ಟ್ಮೆಂಟ್ ನಾನು ನಂಬಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಿದೆ, ಈ ಸುರೇಶ್ ಕುಮಾರ್ ತಹಶೀಲ್ದಾರ್ ನಂಬಿದೆ, ಈಗೊಬ್ಬರು ಹೊಸಬರು ಬಂದಿದ್ದಾರೆ, ಅವರನ್ನು ನೋಡಬೇಕು. PDOಗಳನ್ನು ನಂಬಿದೆ, ಗಣಿ ಇಲಾಖೆಯನ್ನು ನಂಬಿ ಅವರೆಲ್ಲ ಕೈಕೊಟ್ಟು ಈಗ ಎಲ್ಲರೂ ನಂಬಿ ಬಿಟ್ಟಿದ್ದೇನೆ. ಇನ್ನು ಸರ್ಕಾರಕ್ಕೆ ಬರೀಬೇಕು ಸಂಬಂಧಪಟ್ಟ. ನಾನು ಆ ಹಿಂದಿನ 2 ಗಣಿ ಇಲಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಿ ತನಿಖೆ ಮಾಡಿಸ್ಬೇಕು ಬಂದಿದ್ದೆ. ಚೀಫ್ ಮಿನಿಸ್ಟ್ರು ಆರ್ಡರ್ ಮಾಡಿದ್ದಾರೆ, ಅದು ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಈಗ ನೀನು ತನಿಖೆ ಮಾಡಬೇಕಷ್ಟೆ. ನಾನು ಏನು ಲೆಟ್ರ್ ಮಾಡಿದ್ರು, ನಂದು ಏನು ಆರ್ಡರ್ ಆದ್ರು ಅದನ್ನು ಹೋಗಿ ಕದಿಯುವ ಜನ ಇದ್ದಾರೆ. ಇದು ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಬರೆದಂಥ ಕಾಗದದಲ್ಲಿ ಆರ್ಡರ್ ಆದನ್ನು ಆರ್ಡರ್ ಕಾಪಿಯನ್ನೇ ಕದೀತಾರೆ ಗವರ್ಮೆಂಟ್ನಲ್ಲಿ. ನಮ್ಮ ಪಕ್ಷದವರು ಅಂತ ಹೇಳಿಕ್ಕೆ ಬರೋದಿಲ್ಲ. ನಮ್ಮ ದರೋಡೆಕೋರ ಪೂಂಜರಿದ್ದಾರಲ್ಲ, ಅವ್ರ ಕಡೆ ಕದಿಬಾರ್ದ? ಅವರಿಗೆ ಅವ್ರದ್ದು ಅಭ್ಯಾಸ ಗೊತ್ತಿಲ್ಲ ನಿಮಗೆ? ಎಲ್ಲದಕ್ಕೂ ಅವ್ರದ್ದು ಕೈವಾಡವೇ ಅಲ್ಲಿ. ನಾನು ಹೋಗಿ ಒಬ್ಬ PSಗೆ ಹೇಳಿದೆ, ಮಿನಿಸ್ಟರ್ದು, ಇನ್ನು ಮುಂದೆ ಈ ರೀತಿಯ ದರೋಡೆಕೋರ ಬಂದಿಲ್ಲಿ ಕದ್ರೆ ನಿಮ್ಮನ್ನು ಏನು ಮಾಡ್ತೇನೆ, ಏನು ಮಾಡಬೇಕಾದ್ರೆ ಮಾಡೇ ಮಾಡ್ತೇನೆ ಅಂತ ಹೇಳುವಂತ ಮಾತು ಹೇಳಿದ್ದೇನೆ. ಅದರ ನಂತರ ಕದಿಲಿಲ್ಲ. ಅದರ ನಂತರ ನನ್ನ ಪೇಪರ್ ಕದಿಲಿಲ್ಲ. ಇದು ಇತ್ತೀಚೆಗಿದ್ದು, ಹೋದದ್ದೆಲ್ಲ ಹೋಯ್ತು. ಕೆಲವು ಹೋದದ್ದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಹೀಗೆಲ್ಲ ಆಗಿದೆ. ವಿಷಯ ಹೇಳುವಂಥದ್ದು. ಸಾಕಾ? ಇದ್ರೆ ಕೇಳಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ.